ಏಸುಕ್ರಿಸ್ತರು ಶಿಲುಬೆಯ ಮರಣವನ್ನಪ್ಪಿದ ದಿನದ ಸ್ಮರಣೆಯ ಅಂಗವಾಗಿ ಶುಭ ಶುಕ್ರವಾರವನ್ನು ಮಂಗಳೂರಿನ ಮಿಲಾಗ್ರಿಸ್ ಚರ್ಚ್ನಲ್ಲಿ ಆಚರಿಸಿದರು. 48 ದಿನಗಳ ಕಾಲ ಉಪವಾಸ ಆಚರಿಸಿ ಏಸುಕ್ರಿಸ್ತರು ಅನುಭವಿಸಿದ್ದ ಸಂಕಷ್ಟವನ್ನು ನೆನೆಯುವಂತಹ ಕ್ರೈಸ್ತರು ಇಂದು ಅವರ ಕೊನೆಯ ಗಳಿಗೆಯನ್ನು ನೆನಪು ಮಾಡಿಕೊಳ್ಳುವ ದಿನವೇ ಈ ಶುಭ ಶುಕ್ರವಾರ. तुम्ही ताचेर दवरलेल्या भावार्था उदेशी ताचेर दृढ भरवसो दवर फुडें चलून आपले मिसाव संपूर्ण केलो जेजू आमकां भरवशाची यात्रिका जावन जिविताच्या पोटण्या वेळार हांवें कितें केलां ताचेर नदर घालया. ಮಂಗಳೂರು ಮಿಲಾಗ್ರಿಸ್ ದೇವಾಲಯದಲ್ಲಿ ಶುಭ ಶುಕ್ರವಾರದಂದು ಶಿಲುಬೆ ಹಾದಿಯನ್ನು ನಡೆಸಲಾಯಿತು. ಶಿಲುಬೆ ಅನ್ನೋದು ಕ್ರೈಸ್ತರ ಪಾಲಿಗೆ ಅತ್ಯಂತ ಪವಿತ್ರ ಸಂಕೇತ. ಜನರಿಗಾಗಿ ಇದೇ ಶಿಲುಬೆಯಲ್ಲಿ ಏಸು ಕ್ರಿಸ್ತರು ತಮ್ಮ ಕೊನೆಯ ಕ್ಷಣವನ್ನು ನೋವಿನಿಂದ ಕಳೆದರು ಎನ್ನುವುದು ಇದು ಇಷ್ಟೊಂದು ಪವಿತ್ರವಾಗಲು ಕಾರಣ. ಮಂಗಳೂರಿನಲ್ಲಿ ಈ ಪವಿತ್ರ ದಿನವನ್ನು ವಿಶಿಷ್ಟವಾಗಿ ಆಚರಣೆ ಮಾಡಲಾಯಿತು. ಮಿಲಾಗ್ರಿಸ್ ಧರ್ಮ ಕೇಂದ್ರದ ವತಿಯಿಂದ ತಮಗೆಲ್ಲರಿಗೂ ಶುಭ ಶುಕ್ರವಾರದ ನಮನಗಳನ್ನು ನಾನು ಸಲ್ಲಿಸ್ತೇನೆ. ಇಂದು ಹಮ್ಮಿಕೊಂಡಿರುವ ಪೂಜಾ ವಿಧಿಗಳ ಹಾಗೂ ಭಕ್ತಿಪೂರ್ವಕ ಆಚರಣೆಯ ವಿವರವನ್ನು ನಾನು ನಿಮ್ಮ ಮುಂದಿಡಲು ಇಚ್ಛಿಸ್ತೇನೆ. ಈವಾಗಲೇ ಕ್ರೈಸ್ತರ ಯಾತನೆ ಮರಣವನ್ನು ನಾವು ಸ್ಮರಿಸಿ 14 ಭಕ್ತಿಪೂರ್ವಕ ಶಿಲುಬೆಯ ಹಾದಿಗಳನ್ನು ನಾವು ನೆರವೇರಿಸಿದ್ದೇವೆ. ಹಲವಾರು ಭಕ್ತಾದಿಗಳು ಇದರಲ್ಲಿ ಭಾಗಿಯಾಗಿ ಕ್ರೈಸ್ತರ ಯಾತನೆಯನ್ನು ಸ್ಮರಿಸಿರುತ್ತಾರೆ. ಈಗ 9 ಗಂಟೆಗೆ ಇನ್ನೊಮ್ಮೆ ಕ್ರೈಸ್ತರ ಶಿಲುಬೆಯ ಹಾಗೂ ಯಾತನೆಯ ಈ ಸ್ಮರಣೆಯನ್ನು ನಾವು ಇಂಗ್ಲಿಷ್ ಮೂಲಕ ಮಾಡಲಿದ್ದೇವೆ. ಅದಕ್ಕೆ ಕೂಡ ನಾವು ಸರ್ವರಿಗೂ ಸ್ವಾಗತವನ್ನು ಬಯಸ್ತೇವೆ. ಸಂಜೆಯ ಪೂಜಾ ವಿಧಿಗಳನ್ನು 6:30ಗೆ ನಾವು ಪ್ರಾರಂಭಿಸಿ ಕ್ರೈಸ್ತರ ಯಾತನೆ ಮರಣ ಇವರ ಬಗ್ಗೆ ಆಳವಾದ ಸ್ಮರಣೆಯನ್ನು ನಾವು ಮಾಡಿ ನಮ್ಮ ಜೀವನವನ್ನು ಕರ್ತರಿಗೆ ಹಾಗೂ ಅವರ ಪ್ರೀತಿ ವಾತ್ಸಲ್ಯವನ್ನು ಸ್ಮರಿಸುವಂತೆ ನಾವು ಭಕ್ತಾದಿಗಳಿಗೆ ಪ್ರೇರೇಪಣೆಯನ್ನು ನೀಡುತ್ತೇವೆ. ಈ ಅವಕಾಶವನ್ನು ನೀಡಿರುವ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುವಾಗ ವಂದನೀಯ ಧರ್ಮಗುರು ಬೋನವೆಂಚರ್ ನಜರತ್, ವಂದನೀಯ ಉದಯ್ ಫೆರ್ನಾಂಡಿಸ್, ವಂದನೀಯ ರಾಬಿನ್, ವಂದನೀಯ ಜೆರಾಲ್ಡ್ ಪಿಂಟೋ, ವಂದನೀಯ ಮೈಕಲ್ ಸಂತುಮೇಯರ್, ಧರ್ಮ ಭಗಿನಿಯರು, ಭಕ್ತಾದಿಗಳು ಈ ಭಕ್ತಿಪೂರ್ವಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.